ಕುಡ್ಲ ಸ್ಟೇಟ್ ಬ್ಯಾಂಕ್ ಪಡೀಲ್ ಫೈಸಲ್ ನಗರ ಮುಟ್ಟ ಬರ್ಪುನ ಬಸ್ ನಂಬರ್ 23A 23C ಕಲ್ಲಕಟ್ಟ ಮುಟ್ಟ ದುಂಬರ್ಸಾವಡು ಪಂಡದು ಕುಡ್ಲ ದಕ್ಷಿಣ ವಲಯ ಯೂತ್ ಇಂಟಕ್ ವತಿರ್ದು ಸ್ಥಳೀಯರು ಯೂತ್ ಇಂಟಕ್ ಉಪಾಧ್ಯಕ್ಷರು ಪ್ರಶಾಂತ್ ಪೂಜಾರಿಯರ್ನ ಮುತಾಲಿಕೆಡು ಸಾರಿಗೆ ಆಯುಕ್ತರು RM ವರ್ಣೇಕರ್ರೆಗು ಸೋಮವಾರ ಕಾಂಡೆ ಮನವಿನ ಒಪ್ಪ್ಯಾಯರು. ಸ್ಟೇಟ್ ಬ್ಯಾಂಕ್ ಇಂದ ಫೈಸಲ್ ಊರಿದೆ ಅದರಲ್ಲಿ ಎರಡನ್ನು ಒಂದೂವರೆ ಆಗುದಿಲ್ಲ, ಒಂದೂವರೆವರೆಗೆ. ಲಾಸ್ಟ್ ಟೈಮ್ ನಾನು ಮಾತಾಡಿದ ವಿಷಯ ಇರುತ್ತೆ, ನಮ್ಮ ಸರ್ಕಾರದ ಶಾಲೆಯಲ್ಲಿ ಮುಂದೆ ತಗೊಂಡು ಎಲ್ಲ ವಿಷಯ ವ್ಯವಸ್ಥೆ ಉಂಟು. ಅವರಿಗೆ 10 ನಿಮಿಷ ಅಲ್ಲಿ ರೆಸ್ಟ್ ಉಂಟು, ಅದರಲ್ಲಿ ದುಡ್ಡು ಮಾಡ್ತಾರೆ, ರೆಸ್ಟ್ ಉಂಟು. ಆ ಟೈಮಲ್ಲಿ ನಮಗೆ ಅಷ್ಟೇನು 5 ನಿಮಿಷ ಡಿಫ್ರೆನ್ಸ್ ಹೋಗ್ಬೋದು ಅಡ್ಜಸ್ಟ್ಮೆಂಟ್. ಅವರಂದ್ರೆ ಒರಿಜಿನಲ್ ಪರ್ಮಿಟ್ ಟೈಮ್ಗೆ ರನ್ನಿಂಗ್ ಮಾಡಲ್ಲ ಸರ್, ಅಡ್ಜಸ್ಟ್ಮೆಂಟ್ ಮಾಡಿ ಮಾಡೋದು. ಟ್ರಿಪ್ಸ್ ಕರ್ಕೊಂಡಲ್ಲ, ಅದರಲ್ಲಿ ಒಂದು ಬಸ್ ಮೊದಲು ಮಾತ್ರ ಜನರ ಬೇಡಿಕೆಗೋಸ್ಕರ ಮುಂದೆ ಮತ್ತೆ 1 ವರ್ಷ ಅದು ಸ್ಪೆಷಲ್ ಹೊಸ ಪರ್ಮಿಟ್ ಕೊಡು, ಹೊಸ ಬಸ್ ಹಾಕೋದು ಟಿಕೆಟ್ ಇತ್ತು, ಅದೇ ಬಸ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದು. ಹಲೋ, ಓಕೆ ಸರ್, ಓಕೆ ಸರ್. ಮೂರು ಬಸ್ಸಲ್ಲಿ ಎರಡು ಬಸ್ ಅದೇ ಬಿ ಅಂದ್ರೆ ಆಲ್ರೆಡಿ ಎಕ್ಸ್ಟೆನ್ಷನ್ ಆದ ಬಸ್ಸು ಬಸ್ ನಂಬರ್ ಅದು ಒಂದು ರೋಮಿಯೋ, ಮತ್ತು ಭವಾನಿ ಪ್ರೀತಮ್ ಭವಾನಿ. ಅದು ಅದು ಪ್ರೀತಮ್. ಈ ಬಗ್ಗೆ ಪೊಲಪ್ಕೋರ್ನ ಯೂತ್ ಇಂಟಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೊಕ್ಕ ಗೌರವ ಸಲಹೆಗಾರರು ಶ್ರೀ ದಿನಕರ್ ಶೆಟ್ಟಿ 53G ಬಚಾಲ್ ವಾರ್ಡ್ ಸ್ಟೇಟ್ ಬ್ಯಾಂಕ್ ಫೈಸಲ್ ನಗರಗ್ ಕರಿನ ದಿಂಜ ವರ್ಷದಿಂದ ಮೂಜಿ ಬಸ್ಸುಲು ಸಾರ್ವಜನಿಕರಿಗೂ ಸೇವೆ ಕೊರೊಂದುಂಡು. ಅವೆಟ್ 23G ಬಿ ಬಸ್ ಸುರುಕು ವೀರನಗರಗ ಮಾತ್ರ ಸೀಮಿತ ಆದಿತ್ತುಂಡು. ಅವೆರ್ದು ಬೊಕ್ಕ ಸಾರ್ವಜನಿಕರನ್ನ ಒತ್ತಾಯದ ಮಿತ್ತು ಫೈಸಲ್ ನಗರ ಮುಟ್ಟ ದುಂಬರಿಸಾಯರು. ಇತ್ತೆ ದಿನದ ದಿನಕ್ ದಿಂಜ ವರ್ಷದಿಂದ ಬಚಾಲ್ ವಾರ್ಡ್ ಇಲ್ಲುಲು ಜಾಸ್ತಿ ಆದ ಖಾಲಿ ಕಲ್ಲಕಟ್ಟೆ ಪ್ರದೇಶಡ್ ಸುಮಾರು 700 ಇಲ್ಲುಲು 2,000 ನಿವಾಸಿಲು ವಾಸ ಮಲ್ತೊಂದುಲ್ಲೆರು. ಮುಲ್ಪರ್ದು ಬಸ್ಗಾದು 1.5 ಕಿಲೋಮೀಟರ್ ನಡತೊಂದು ಬರಡು. ಕಲ್ಲಕಟ್ಟೆಗೆ ವಿಸ್ತಾರವಾಯಿನ ಕಾಂಕ್ರೀಟ್ ರೋಡ್ನು ಪಾಲಿಕೆ ಸದಸ್ಯರು ಮಲ್ತದೇರು. ಅಂಚಾದು ಬಸ್ ಬರಿಯರೆ ಒವ್ವೇ ಸಮಸ್ಯೆ ಇಚ್ಚಿ ಜನಕ್ಲಿನ ಹಿತದೃಷ್ಟಿನು ಗೇನಡ್ದಿ ಒಂದು ಇಡೆಗೆ ಬಸ್ ಬರ್ಪಿಲಕ ಸಾರಿಗೆ ಆಯುಕ್ತರಿಗೂ ಮನವಿ ಸಲ್ಲಿಸಾದ. ಒಂಜಿ ತಿಂಗೋಲ್ದೌಲೈ ಈ ಬೇಡಿಕೆ ಈಡೇರ್ಚಿನ ಜನಕ್ಲಿನ ಸಹಕಾರದೊಟ್ಟಿಗೂ ಉಗ್ರವಾಯಿನ ಪ್ರತಿಭಟನೆ ಮಲ್ಪ ಪಂಡು ತಿಳಿಪಾಯರು. ಮಂಗಳೂರು ವಿಧಾನಸಭಾ ಕ್ಷೇತ್ರ ಇಂಟಕ್ ಘಟಕದ ವತಿಯಿಂದ ಇವತ್ತು ಪ್ರಾದೇಶಿಕ ಅಧಿಕಾರಿಯಾದಂಥ ವರ್ಣೇಕರನ್ನು ಭೇಟಿಯಾಗಿ ಮನವಿಯನ್ನು ನೀಡಿದ್ದೇವೆ. ಮನವಿ ಜನರ ಪರವಾಗಿರ್ತಕ್ಕಂಥದ್ದು. ಬಜಾಲ್ ಗ್ರಾಮದ ಕಲ್ಲಕಟ್ಟೆ ಪಟ್ಪೆಂಬಲ್ಲಿರ್ತಕ್ಕಂಥ 2,000 ನಿವಾಸಿಗಳ ಪರವಾಗಿ ಇವತ್ತು ಒಂದು ಮನವಿಯನ್ನು ನೀಡಿದ್ದೇವೆ. ಮನವಿ ಇಷ್ಟೇ ಇರ್ತಕ್ಕಂಥದ್ದು. ಇವತ್ತು ಸ್ಟೇಟ್ ಬ್ಯಾಂಕಿಂದ ಫೈಸಲ್ ನಗರಕ್ಕೆ 3 ಬಸ್ಸುಗಳು ಓಡಾಟ ಇದೆ, 23A B C. ಇಲ್ಲಿ ಫೈಸಲ್ ನಗರದಿಂದ ಕಲ್ಲಕಟ್ಟ ತನಕ ಕೇವಲ 1.2 ಕಿಲೋಮೀಟರ್ ಇರ್ತಕ್ಕಂಥ ದೂರ. ಆದ್ದರಿಂದ ಅಷ್ಟು ಜನರು ಕೂಡ ಶಾಲಾ ಮಕ್ಕಳಾಗಲಿ ಅಥವಾ ಅನಾರೋಗ್ಯ ಇದ್ದವರಾಗಲಿ ಯಾರೇ ಆದರೂ ಕೂಡ 1.25 ಕಿಲೋಮೀಟರ್ ನಡ್ಕೊಂಡು ಬಂದು
ಬಸ್ ಹತ್ತಕ್ಕಂಥ ಪರಿಸ್ಥಿತಿ ಇದೆ. ಅನೇಕ ವರ್ಷದಿಂದ ಅನೇಕ ಸಂಘಟನೆಗಳು, ಅದೇ ರೀತಿ ಸ್ಥಳೀಯ ಕಾರ್ಪೊರೇಟರ್ ಆದಂಥ ಶ್ರೀಯುತ ಅಶ್ರಫ್ ರವರು ಅನೇಕ ಬಾರಿ ಮನವಿ ಮಾಡಿಕೊಂಡಿದ್ದಾರೆ. ಈ ದೃಷ್ಟಿಯಲ್ಲಿ ಇಂಟಕ್ ಇದರ ಬಗ್ಗೆ ಹೋರಾಟ ಮಾಡಬೇಕನ್ನುವ ದೃಷ್ಟಿಯಲ್ಲಿ, ಜನರ ಪರವಾಗಿ ನಿಲ್ಲಬೇಕನ್ನುವ ದೃಷ್ಟಿಯಲ್ಲಿ ಇವತ್ತು ಮನವಿ ನೀಡಿದ್ದೇವೆ. ಇವತ್ತು 23A ಮತ್ತು C ಬಸ್ಸನ್ನು ಕಲ್ಲಕಟ್ಟ ತನಕ ಮುಂದುವರಿಸಬೇಕು, ಜನರಿಗೆ ಅನುಕೂಲ ತಕ್ಕಂಥ ಈ ಒಂದು ಮನವಿಯನ್ನು ಪುರಸ್ಕಾರ ಮಾಡಬೇಕಂತಕ್ಕಂಥ ಮಾತನ್ನ ನಾವಿವತ್ತು ಪ್ರಾದೇಶಿಕ ಅಧಿಕಾರಿಯವರಿಗೆ ಹೇಳಿದ್ದೇವೆ. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜರವರು ಕೂಡ ಇವತ್ತು ಅವರಿಗೆ ಮಾತುಕತೆ ನಡೆಸಿದ್ದಾರೆ. ಅದರಿಂದ ಅವರು ಬಹಳ ಪೂರಕವಾದಂಥ ಒಂದು ಭರವಸೆಯನ್ನು ನೀಡಿದ್ದಾರೆ. ಕೂಡಲೇ ಇದನ್ನು ಮಾಡತಕ್ಕಂಥ ಒಂದು ವಿಚಾರವನ್ನು ಅವರು ಹೇಳಿದ್ದಾರೆ. ಆದ್ದರಿಂದ ಇದೊಂದು ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ವಿಚಾರ. ಈ ದೃಷ್ಟಿಯಲ್ಲಿ ಸ್ಟೇಟ್ ಬ್ಯಾಂಕಿಂದ ಈ ಬಸ್ಸನ್ನು ಕಲ್ಲಕಟ್ಟ ತನಕ ಮುಂದುವರಿಸಬೇಕಂತಕ್ಕಂಥ ಆಗ್ರಹವನ್ನು ಇಂಟಕ್ ಮಾಡಿದೆ. ಒಂದು ವೇಳೆ ಮುಂದಿನ ದಿನದಲ್ಲಿ ಈ ಒಂದು ಬೇಡಿಕೆ ಈಡೇರದಿದ್ದರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಶ್ರೀಯುತ ಮುನೀಶ್ ಶೆಟ್ಟಿ ಅವರು, ಅದೇ ರೀತಿ ಪ್ರಶಾಂತ್ ಬಜಾಲ್ರವರು ಜೊತೆ ಇದ್ದಾರೆ. ಬಹಳ ಉಗ್ರವಾದ ಪ್ರತಿಭಟನೆ ಮಾಡತಕ್ಕಂಥ ಎಚ್ಚರಿಕೆಯನ್ನು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮನವಿ ಮೂಲಕ ನೀಡಿದ್ದಾರೆ. ಮುಂದಿನ ದಿನದಲ್ಲಿ ಜನರ ಪರವಾಗಿ ಬೇಡಿಕೆಯನ್ನು ಈಡೇರಿಸಬೇಕು. ಯಾವುದೇ ಜನಸಾಮಾನ್ಯರಿಗೆ ಉಪಯುಕ್ತ ಆಗ್ತಕ್ಕಂಥ ಈ ಬೇಡಿಕೆಯನ್ನು ಈಡೇರಿಸುವಲ್ಲಿ ಸಾರಿಗೆ ಇಲಾಖೆ ಕೂಡ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಮಾತನಾಡ್ತೀನಿ. ಮನಪಾ ಸದಸ್ಯರು ಅಶ್ರಫ್ ಬಚಾಲ್ ಈ ಬಗ್ಗೆ ಪೊಲಪ್ ಕೊರಿಯರು. ಇಂಟೆಕ್ಸ್ ವತಿಯಿಂದ ಇವತ್ತು ಈ ಮನವಿಯನ್ನು ನಮ್ಮ ಸಾರಿಗೆ ಪ್ರಾಧಿಕಾರರು ಕೊಟ್ಟಿದ್ದಾರೆ. ನಮ್ಮ ಈ ನನ್ನ ವಾರ್ಡಿನ ಬಜಾಲ್ ಕಲ್ಲಘಟ್ಟ ಮತ್ತು ಬಜಾಲ್ ಪಡಪಲ್ಲಿ ಒಂದು 700-800 ಮನೆಗಳಿದ್ದು ಅಲ್ಲಿ ತುಂಬ ಬಸ್ಸಿನ ವ್ಯವಸ್ಥೆ ಇಲ್ಲದಿರುವುದರಿಂದ ಅಲ್ಲಿಗೆ ಜನಗಳು ನಡ್ಕೊಂಡು ಒಂದು ಜಲ್ಲಿಗುಡ್ಡೆ ಇಲ್ಲದ್ರೆ ಫೈಜಲ್ನವರು ಬರುವ ಪರಿಸ್ಥಿತಿಯಲ್ಲಿದ್ದಾರೆ. ಅಲ್ಲಿ ಸ್ಕೂಲ್ ಮತ್ತು ಎಲ್ಲ ಇದ್ದು ಮತ್ತು ಅಲ್ಲಿ ಅಧ್ಯಾಪಕರಿಗೆ, ಸ್ಕೂಲ್ ಟೀಚರ್ಗೆ ಬರಲಿಕ್ಕೆ ತುಂಬ ಅನಾನುಕೂಲವಾಗಿದೆ. ಆದುದರಿಂದ ಇವತ್ತು ನಮ್ಮ ಇಂಟಕ್ನವರೊಂದು ಇದಕ್ಕೆ ಮುಂಚೆ ನಾವು ಸಹ ಮನವಿ ಕೊಟ್ಟಿದ್ದೇವೆ, ಯಾವುದೇ ಅದಕ್ಕೆ ಸ್ಪಂದನೆ ಕೊಟ್ಟಿಲ್ಲ. ಇವತ್ತು ಇಂಟಕ್ನವರು ಬಂದಿದ್ದಾರೆ, ನಮಗೆ ತುಂಬ ಖುಷಿಯಾಗಿದೆ. ಸಾರಿಗೆ ಪ್ರಾಧಿಕಾರಕ್ಕೆ ಇದಕ್ಕೆ ಅನುಕೂಲ ಮಾಡಿಕೊಳ್ಬೇಕಾಗಿ ನಾವು ಇವತ್ತು ಮನವಿ ಮಾಡಿದರೆ ಅವರು ಸ್ಪಂದನೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇದಕ್ಕೆ ನಮ್ಮ ಇಂಟಕ್ನವರಿಗೂ ಎಲ್ಲರಿಗೂ ನಾನು ಧನ್ಯವಾದ ಈ ಸಮಯದಲ್ಲಿ ಹೇಳ್ತಾ ಇದ್ದೇನೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರ ಯೂತ್ ಇಂಟಕ್ ಅಧ್ಯಕ್ಷರು ಪುನೀತ್ ಶೆಟ್ಟಿ, ಉಪಾಧ್ಯಕ್ಷರು ಪ್ರಶಾಂತ್ ಪೂಜಾರಿ, ಆಸಿಫ್ ಬಜಾಲ್ ಈ ಪೊರ್ತೋಟುಗೆ ಇದ್ದರು. ಮಾಜಿ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜರ್ಲ ಫೋನ್ ಮೂಲಕ ಪಾತ್ರರೊಂದು ಬಸ್ತ ಸಮಸ್ಯೆರು ಸರಿಮಲ್ತು ಕೊರ್ಪಿಲಕ ಸಾರಿಗೆ ಆಯುಕ್ತರಿಗೆ ಮನವಿ ಮಲ್ತರು. ಯಾವುದು ಸ್ವಲ್ಪ ಕಲ್ಲಕಟ್ಟಿಗೆ ಹೇಳಿದ್ದಾರೆ